ಉಳ್ಳಾಲ ಮಂಚಿಲದ ಸಫರ್ ಸ್ಪೋರ್ಟ್ಸ್ ಬೊಕ್ಕ ಕಲ್ಚರಲ್ ಅಸೋಸಿಯೇಷನ್ ಮುತಾಲಿಕೆಡ್ ಅಟನೆ ಮಲ್ತಿನ ಸ್ವಾತಂತ್ರ್ಯೋತ್ಸವಡ್ ಅಸೋಸಿಯೇಷನ್ದ ಗೌರವ ಅಧ್ಯಕ್ಷರು ಜನಾಬ್ UH ಫಾರೂಕ್ ಧ್ವಜಾರೋಹಣ ನಡಪಾಯರು. सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जगति तरंगा तव शुभ नामे जागे तव शुभ आशीष मागे गाये सब जनगण मंगलदायक जय हे भारत भाग्य विधाता जय हे जय हे जय हे जय 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 हे ಇನ್ನು 74ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನ ಆಂಡ ಈ ಸಂಭ್ರಮಡ್ ಕೊರೋನಾದ ಸೂಕ್ಷ್ಮ ಸಂದಿಗ್ಧ ಪರಿಸ್ಥಿತಿಡ್ ಅಂತರ ಸ್ವಾಸ್ಥ್ಯನ ಕಾತೊಂದು ಸರಳ ರೀತಿಡ್ 74ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಲ್ತೊಂದುಲ್ಲ. ಕೊರೋನಾ ದೂರ ಆದ ಮಾತೆರೆಗ್ಲ ಸುಖ ಶಾಂತಿ ತಿಕ್ಕಡ್ ಸ್ವಾತಂತ್ರ್ಯೋತ್ಸವ ಮಾತೆರೆಗ್ಲ ಸಂಭ್ರಮನ ಕೊರಡು ಪಂಡದ UH ಫಾರೂಕ್ ಸ್ವಾತಂತ್ರ್ಯೋತ್ಸವದ ಸಂದೇಶನ ಕೊರಿಯರು. 74ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಸಂಸ್ಥೆಯ ಪರವಾಗಿ ಇವತ್ತು ಧ್ವಜಾರೋಹಣಗೈದು ನಾವೆಲ್ಲರೂ ಒಂದು ಸಂಭ್ರಮಿಸುವಂಥ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ಇವತ್ತು ದೇಶದಾದ್ಯಂತ ಕೆಂಪುಕೋಟೆಯಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಕಡೆ ಕೂಡ ಇವತ್ತು ಧ್ವಜವನ್ನು ಹಾರಿಸುವುದರ ಮೂಲಕ ಎಲ್ಲರೂ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಈ ಸಂಭ್ರಮದ ಮಧ್ಯೆ ನಮ್ಮ ಒಂದು ದುರಂತ ಏನಂತ ಹೇಳಿದರೆ, ನಾವು ಈಗಾಗಲೇ ಕೋವಿಡ್ನ ಬಲೆಯಲ್ಲಿ ಸಿಲುಕಿಕೊಂಡಿದ್ದೇವೆ. ಅದರಿಂದ ಹೊರಬರಲಿಕ್ಕೆ ಎಲ್ಲರೂ, ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರ ಪಾಲುದಾರಿಕೆಯಿಂದ ಈ ಒಂದು ರೋಗವನ್ನು ದೂರ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಡುವಂಥ ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಎಲ್ಲರಿಗೂ ಈ ಒಂದು ಸ್ವಾತಂತ್ರ್ಯೋತ್ಸವದ ಶುಭವನ್ನು ಹಾರೈಸಿಕೊಂಡು ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ನಾವು 74ನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ನಾವು ರಕ್ತದಾನ ಶಿಬಿರವನ್ನು ನಾವು ನಾಳೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಸಹಯೋಗ ಮತ್ತು ವೆಲ್ಲಾಕ್ ಆಸ್ಪತ್ರೆಯ ಸಹಯೋಗದೊಂದಿಗೆ ನಾಳೆ ಬ್ಲಡ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ದಯವಿಟ್ಟು ಎಲ್ಲ ನಮ್ಮ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರಿಗೂ ಮಾಸ್ಕ್ ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಸಫರ್ ಸ್ಪೋರ್ಟ್ಸ್ ಬೊಕ್ಕ ಕಲ್ಚರಲ್ ಅಸೋಸಿಯೇಷನ್ದ ಅಧ್ಯಕ್ಷರು ಜನಾಬ್ ನಜೀರ್ ಹುಸೇನ್ ಸ್ವಾತಂತ್ರ್ಯೋತ್ಸವಕ್ಕೆ ಶುಭ ಹಾರೈಸಿದರು. ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಆಶ್ರಯದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ನಡೆದಂತಹ ಧ್ವಜಾರೋಹಣಕ್ಕೆ ನಮ್ಮ ಎಲ್ಲ ಸಂಸ್ಥೆಯ ಸದಸ್ಯರುಗಳು ಹಾಗೂ ಸ್ನೇಹಿತರು, ನಮ್ಮ ಮಂಚಿಲ ಏರಿಯಾದ ಎಲ್ಲರೂ ಬಂದು ಹಾಜರಿದ್ದಕ್ಕಾಗಿ ಎಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಾಳೆ ನಡೆಯುವಂತಹ ನಮ್ಮ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಮತ್ತು ವೆಲ್ಲಾಕ್ ಆಸ್ಪತ್ರೆ ಸಹಯೋಗದಲ್ಲಿ ನಡೆಯುವಂತಹ ಬ್ಲಡ್ ರಕ್ತದಾನ ಶಿಬಿರಕ್ಕೆ ತಮ್ಮ ಎಲ್ಲ ಹತ್ತಿರದ ಎಲ್ಲರೂ ಬಂದು ಸೇರಿ ಇದನ್ನು ಚಂದ ಕಾಣಿಸಿಕೊಡಬೇಕಾಗಿ ನಾನು ಎಲ್ಲರ ಕೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಸಫರ್ ಸ್ಪೋರ್ಟ್ಸ್ ಬೊಕ್ಕ ಕಲ್ಚರಲ್ದ ಸದಸ್ಯರು ಮುಸ್ತಫಾ ಮಂಚಿಲಾ ಎತ್ಕೊಂಡಿದ್ದಾರೆ. ಸಂಸ್ಥೆಯ ಅಧ್ಯಕ್ಷರಾದ UH ಫಾರೂಕ್ ಅವರು, ಗೌರವಾಧ್ಯಕ್ಷರಾದಂತಹ UH ಫಾರೂಕ್ ಅವರಿಗೆ ನನ್ನ ಪರವಾಗಿ ಮತ್ತು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಈ ಸಂಸ್ಥೆಯ ಬೆನ್ನೆಲುಬು ಮತ್ತು ಈ ಸಂಸ್ಥೆಯ ಒಂದು ಏನು ಪಿಲ್ಲರ್ ಅಂತ ಹೇಳ್ಬೋದು, ನಮ್ಮ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಕೂಡ ಬಹಳ ನಿರಂತರವಾಗಿ ಸುಮಾರು 5-6 ವರ್ಷದಿಂದ ನಿರಂತರವಾಗಿ ಅಧ್ಯಕ್ಷ ಸ್ಥಾನವನ್ನು ಒಂದು ಕಪ್ಪು ಚುಕ್ಕಿ ಕೂಡ ಬರದಂತೆ ಇವತ್ತು ಇವತ್ತಿನವರೆಗೆ ಒಳ್ಳೆಯ ರೀತಿಯಲ್ಲಿ ಈ ಸಾಧನೆಯನ್ನು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದರೆ ಇವತ್ತು ಕೂಡ ಅವರಿಗೆ ನನ್ನ ಲೆಕ್ಕದಲ್ಲಿ 16ನೇ ಸ್ವಾತಂತ್ರ್ಯೋತ್ಸವ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವುದು ಬಹಳ ಖುಷಿ ತಂದಿದೆ. ಅವರನ್ನು ಕೂಡ ಈ ಕಾರ್ಯಕ್ರಮ
ಅಂತೆಯೇ ನಮ್ಮ ಮಂಚಿಲ ಜುಮ್ಮಾ ಮಸೀದಿನ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ಸಹೋದರರಾದಂತಹ ನಮ್ಮ ಆತ್ಮೀಯರಾದಂತಹ ಮಕ್ಸೂದ್ರವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಮಾಜಿ ಕಪ್ತಾನದ ಮನ್ಸೂರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತಿದ್ದೇನೆ. ಹಾಗೆಯೇ ನಮ್ಮ ಎಲ್ಲಿಯವರು ಮಾಜಿ ಕಪ್ತಾನರವರು ಕೂಡ ನಾನು ಅವರನ್ನು ಕೂಡ ಸ್ವಾಗತಿಸ್ತೇನೆ. ಶಹೀದ್ ಸಮದ್ ಮತ್ತು ಸಲಾಂ ಹಾಗೆ ಇನ್ನಿತರ ಬಹಳಷ್ಟು ಮಂದಿ ಯಾರಾದರೂ ಹೆಸರು ಬಿಟ್ಟುಕೊಳ್ಳದೆ ದೊಡ್ಡ ಶ್ರಮಿಸಿ ಅವರನ್ನೆಲ್ಲರೂ ಒಂದೇ ವಾಕ್ಯದಲ್ಲಿ ಸ್ವಾಗತ ಬಯಸ್ತಾರೆ. ನಾನು ಅವರಿಗೆ ಇವತ್ತಿನ ಸಂದರ್ಭದಲ್ಲಿ ಹೇಳಬೇಕಾದ್ರೆ 74ನೇ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ಈ ಒಂದು ಸೌಹಾರ್ದ ಮತ್ತು ಸಾಮರಸ್ಯಕ್ಕೆ ಒಂದು ಸಂಕೇತವಾಗಿದೆ. ಯಾಕೆಂದರೆ ಹಲವಾರು ಗಣ್ಯರ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಕೇವಲ ಒಂದು ತೋರಿಕೆಗೆ ಮಾತ್ರ ಅಲ್ಲ, ಅದು ಜೀವನ ಪರ್ಯಂತ ಈ ರಾಷ್ಟ್ರವನ್ನು ಉಳಿಸಿದಕ್ಕೋಸ್ಕರ, ಈ ರಾಷ್ಟ್ರದ ಪ್ರತಿಯೊಂದು ಉತ್ತಮ ಪ್ರಜೆ ಆಗಲಿಕ್ಕೆ ನಮಗೆ ಒಂದು ಸಂಕೇತವಾಗಲಿ ಅಂತ ಹೇಳುತ್ತಾ ಬಹಳಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕನ್ಯಾಕುಮಾರಿಯಿಂದ ಎಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಸ್ವಾತಂತ್ರ್ಯ ಬರ್ತದೆ. ಅದಲ್ಲದೆ ಇವತ್ತು ನಾವು ನಮ್ಮ ಗೌರವಾಧ್ಯಕ್ಷರು ಹೇಳಿದಾಗೆ ಇವತ್ತು ಕೋವಿಡ್-19ನಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಅದರಿಂದ ಮುಕ್ತ ಆಗಲಿಕ್ಕೆ ಬಹಳ ಈ ಒಂದು ಸ್ವಾತಂತ್ರ್ಯ ಒಂದು ಅನುವು ಮಾಡಿಕೊಡಲಿ ಅಂತ ಹೇಳುತ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನಿಮಗೆಲ್ಲ ಧನ್ಯವಾದರೊಟ್ಟಿಗೆ ಸೇರಿಸ್ತಾ ನಾನು ಎಲ್ಲರಿಗೂ ನನ್ನ ಎಲ್ಲ ಮಾತನ್ನು ಮಂಚಿಲ ಜುಮ್ಮಾ ಮಸೀದಿದ ಅಧ್ಯಕ್ಷರು ಮಸೂದ್, ಮಾಜಿ ಕಪ್ತಾನ ಮನ್ಸೂರ್, ಯಹ್ಯಾ, ಸಮೀರ್, ಸಮದ್, ಸಲಾಂ, ಅನ್ವರ್, ಬಶೀರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.